ಇನ್ನು ಉಡುಪಿ ಜಿಲ್ಲೆಯಲ್ಲಿ ಕಂಡುಬಂದಿರುವ ಹಿಜಾಬ್ ವಿವಾದಕ್ಕೆ ಸಂಬಂಧಿಸಿ ಉಡುಪಿಯಲ್ಲಿ ಪ್ರತಿಕ್ರಿಯೆ ನೀಡಿರುವ ಜಿಲ್ಲಾ ಉಸ್ತುವಾರಿ ಸಚಿವ ಅಂಗಾರ ಅವರು ಒಂದೊಂದು ಕಾಲೇಜಿನಲ್ಲಿ ಒಂದೊಂದು ವ್ಯವಸ್ಥೆಯನ್ನು ಮಾಡಲು ಸಾಧ್ಯವಿಲ್ಲ. ಈ ಬಗ್ಗೆ ಜಿಲ್ಲಾಡಳಿತದೊಂದಿಗೆ ಚರ್ಚೆಯನ್ನ ನಡೆಸುತ್ತೇನೆ. ಆ ರೀತಿ ಮಾಡಿದರೆ ಸರ್ಕಾರ ಏನು ಕ್ರಮ ಕೈಗೊಳ್ಳಬೇಕು ಅದನ್ನು ಸರ್ಕಾರದ ತಜ್ಞರ ಸಮಿತಿ ಮಾಡುತ್ತದೆ. ಆದರೆ ಆಡಳಿತ ಮಂಡಳಿ ಸೂಚನೆ ಮೀರಿ ವಿದ್ಯಾರ್ಥಿಗಳು ವರ್ತಿಸಬಾರದು ಎಂದು ಅಂಗಾರ ತಮ್ಮ ಸ್ಪಷ್ಟೋಕ್ತಿಯಲ್ಲಿ ಹೇಳಿದ್ದಾರೆ. ನಾನು ಚರ್ಚೆಯನ್ನು ಮಾಡ್ತೇನೆ. ಚರ್ಚೆ ಮಾಡಿಕೊಂಡು ನಾನು ಮಾಧ್ಯಮದ ಮೂಲಕ ಇಷ್ಟಪಡುವಂಥದ್ದು, ಒಂದೊಂದು ಶಾಲೆಗೆ ಒಂದೊಂದು ರೀತಿಯ ನಿಯಮವನ್ನು ಮಾಡಲಿಕ್ಕೆ ಆಗೋದಿಲ್ಲ. ಅಕಸ್ಮಾತ್ ಆ ರೀತಿಯಲ್ಲಿ ಮಾಡಿದಾಗ ಏನು ಸರ್ಕಾರ ಕ್ರಮವನ್ನು ಕೈಗೊಳ್ಳಬೇಕು ಅದರ ಬಗ್ಗೆಯೂ ಕೂಡ ಖಂಡಿತವಾಗಿ ಕ್ರಮವನ್ನು ಕೈಗೊಳ್ಳುವಂಥ ಕೆಲಸವನ್ನು ಕೂಡ ಮಾಡ್ತೇವೆ. ಆದರೆ ನಾನು ಸಾರ್ವಜನಿಕವಾಗಿ ಮತ್ತು ಎಲ್ಲ ಶಾಲೆಯ ಮುಖ್ಯಸ್ಥರಲ್ಲಿ ಕೂಡ ವಿನಂತಿಯನ್ನು ಮಾಡುವಂಥದ್ದು, ಈ ರೀತಿಯಲ್ಲಿ ಮಾಡುವಂಥದ್ದು ಯಾವತ್ತೂ ಕೂಡ ಸರಿಯಲ್ಲ. ಯಾಕಂದರೆ ಎಲ್ಲ ಕಾಲಕ್ಕೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡ್ತಾ ಹೋದರೆ ಒಂದು ನಿಯಮವನ್ನು ಮಾಡಲೇಬೇಕಾಗ್ತದೆ. ಅದಕ್ಕಾಗಿ ತಜ್ಞರ ಸಮಿತಿ ಇದೆ. ಆ ತಜ್ಞರ ಸಮಿತಿಯ ವರದಿಯನ್ನು ತರಿಸ್ತೇನೆ ಮತ್ತು ಜಿಲ್ಲಾಡಳಿತದಲ್ಲಿ ಕೂಡ ಏನೇನಾಗಿದೆ ಇದನ್ನು ಕೂಡ ತಿಳ್ಕೊಂಡು ನಾನು ಏನು ಮಾಡಬೇಕು ಇದಕ್ಕಿಂತ ಗಮನ ಕೊಡುವ ಕೆಲಸ ಮಾಡ್ತೇನೆ. ಒಂದೊಂದು ಸ್ಕೂಲ್ಗಳಿಗೆ ಒಂದೊಂದು ರೀತಿಯ ನಿಯಮವನ್ನು ಮಾಡಲಿಕ್ಕೆ ಆಗೋದಿಲ್ಲ. ಈ ಹಿಂದೆ ಏನು ನಿಯಮಗಳು ಎಲ್ಲ ಶಾಲೆಗಳಿಗೆ ಒಂದೇ ರೀತಿಯ ನಿಯಮಗಳಿತ್ತು. ಅದಕ್ಕೋಸ್ಕರ ಸರ್ಕಾರನೂ ಕೂಡ ಒಂದೇ ನಿಯಮವನ್ನು ಪಾಲನೆ ಮಾಡಬೇಕಾಗ್ತದೆ. ಒಬ್ಬೊಬ್ಬರು ಒಂದೊಂದು ಮನಸ್ಥಿತಿಯಲ್ಲಿ ಬಂದ ರೀತಿಯಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಇದೆಲ್ಲವೂ ಕೂಡ ಮಾಹಿತಿಯನ್ನು ತರಿಸ್ಕೊಂಡು ಮಾತಾಡ್ತಾರೆ. ಮತ್ತೆ